ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡತಕ್ಕಂಥದ್ದು, ಯಾವುದೇ ಅಪರಾಧಿ ಅಲ್ಲದೇ ಇದ್ದರು ಅವರಿಗೆ ಗಡೀಪಾರು ಆದೇಶ ಮಾಡತಕ್ಕಂಥದ್ದನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ. ವಿಶೇಷವಾಗಿ ಪುತ್ತೂರಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕುವಂಥದ್ದು, ಸುಳ್ಳು ಕೇಸ್ ಹಾಕುವಂಥದ್ದು, ಗಡೀಪಾರು ಆದೇಶ ಮಾಡಿರ್ತಕ್ಕಂಥ ನೋಡಿದ್ದೇನೆ. ಇದನ್ನು ನಾನು ಖಂಡಿಸ್ತೇನೆ. ಈ ರೀತಿಯ ದ್ವೇಷದ ರಾಜಕಾರಣ ಸರಿಯಲ್ಲ. ಅಧಿಕಾರಿಗಳಿಗೂ ತರಾಟೆ ತಗೊಂಡಿದ್ದೇನೆ. ಯಾವುದೇ ರೀತಿಯ ಒಂದೇ ಒಂದು ಕೇಸ್ ಇಲ್ಲದವನಿಗೆ ಗಡೀಪಾರು ನೋಟಿಸ್ ಮಾಡಿದ್ದಾರೆ. ಅಧಿಕಾರಿಗಳು ಇದನ್ನು ಗಮನಿಸ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಈ ರೀತಿಯ ಕೇಸ್ಗಳನ್ನು ಹಾಕಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ಹಿಂದೆ ಯಾವತ್ತೂ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಗೋ ಹತ್ಯೆಗಳು ಜಾಸ್ತಿ ಆಗ್ತಿತ್ತು, ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿತ್ತು, ಹತ್ಯೆಗಳು ಜಾಸ್ತಿ ಆಗ್ತದೆ. ಇವತ್ತು ಈ 3 ಪ್ರಕರಣಗಳು ಜಾಸ್ತಿ ಆಗ್ತದೆ. ಇವತ್ತು ಪುತ್ತೂರಲ್ಲಿ 2 ಹತ್ಯೆಗಳು 6 ತಿಂಗಳು ಒಳಗಾಗಿ ಆಗಿದೆ. ಉಡುಪಿಯಲ್ಲಿ 4 ಹತ್ಯೆಗಳು ಒಂದೇ ಮನೆಯಲ್ಲಿ ಆಗಿದೆ. ಹೇಳಿದ್ರೆ ಇವತ್ತು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಹೇಳಿದ್ರೆ ಇವರೆಲ್ಲರ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತು ಸರ್ಕಾರ ಕಣ್ಣುಮುಚ್ಚಿ ನಿದ್ದೆಯಲ್ಲಿದೆ. ಸರ್ಕಾರ ಟೇಕಪ್ ಆಗ್ತಾ ಇಲ್ಲ. ಸರ್ಕಾರ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇದೇ ಪರಿಣಾಮ ಇವತ್ತು ಕಾಣಿಸುತ್ತಂಥದ್ದು. ಇವತ್ತು ಗೂಂಡಾ ರಾಜ್ಯ ಆಗ್ತದೆ. ಇವತ್ತು ಸಿದ್ದರಾಮಯ್ಯ ಯಾವ ಮುಖ್ಯಮಂತ್ರಿ ಆಗ್ತಾರೆ ಅವತ್ತು ಗೂಂಡಾಗಳಿಗೆ ಒಂದು ಲಾಭ ಆಗುತ್ತೆ, ಗೂಂಡಾಗಳಿಗೆ ಆನಂದ ಆಗುತ್ತೆ. ವಂದೇ ಭಾರತ್ ಅದು ಕಾಸೂರು ತನಕ ಬರ್ತಾ ಇದೆ. ವಂದೇ ಭಾರತ್ ಈಗಾಗಲೇ ನಮಗೆ ಮಂಗಳೂರಿನಿಂದ ಗೋವಾವರೆಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಟೈಮ್ ಟೇಬಲ್ ಬಂದಿದೆ. ಕೆಲವೇ ದಿನಗಳಲ್ಲಿ ಉದ್ಘಾಟನೆ. ಈಗಾಗಲೇ ಬೇಡಿಕೆ ಇಟ್ಟಿದೆ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.